ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡು ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ಆಲಯ ನನ್ನನ್ನು ಕರೆದಿದೆ, ಪೂರ್ಣ ಹೃದಯದಿ ಬಂದಿಹೆ, ದರುಶನ ನೀಡೋ ಹೇ ಪ್ರಭು, ತನು ಮನವೆಲ್ಲವ ನಿನಗೆ ಅರ್ಪಿಪೆ, ತನು ಮನವೆಲ್ಲವ ನಿನಗೆ ಅರ್ಪಿಪೆ. ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ, ದರುಶನ ಹೇ ಪ್ರಭು ನೀಡೋ, ಮನವನ್ನು ಬೆಳಗುತ್ತ ಹರಸೋ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ, ಆಗಮನ ಕಾಲದ 3ನೆಯ ಭಾನುವಾರದಲ್ಲಿ ನಾವು ಇದ್ದೇವೆ. ಆಗಮನ ಕಾಲದ 3ನೆಯ ಭಾನುವಾರವನ್ನು ಲತೀನ ಭಾಷೆಯಲ್ಲಿ ಗೌದಾತೆ ಸಂಡೇ ಎಂದು ಕರೆಯುತ್ತಾರೆ. ಅಂದರೆ ಹರ್ಷಿಸುವ ಭಾನುವಾರ, ಆನಂದ ಪಡುವ ಭಾನುವಾರ, ಸಂತೋಷಿಸುವ ಭಾನುವಾರ ಇದಾಗಿರುತ್ತದೆ. ಯಾತಕ್ಕಾಗಿ ಈ ಭಾನುವಾರಕ್ಕೆ ಈ ರೀತಿಯ ಶೀರ್ಷಿಕೆ? ಏಕೆಂದರೆ ಪ್ರಭು ಯೇಸು ಕ್ರಿಸ್ತರ ಆಗಮನಕ್ಕಾಗಿ ನಾವು ತಯಾರಿಯನ್ನು ಮಾಡುತ್ತಾ ಇರಬೇಕಾದರೆ, ಈಗೋ ಕ್ರಿಸ್ತರು ಬರುವಂತಹ ಕಾಲ ಅತಿ ಸನ್ನಿಹಿತವಾಗಿದೆ. ಹರ್ಷಿಸು, ಆನಂದ ಪಡು. ಇವತ್ತಿನ ಪ್ರವೇಶ ಶ್ಲೋಕವು ಕೂಡ ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದಂಥ ಪತ್ರದಿಂದ ಆರಿಸಿಕೊಳ್ಳಲಾಗಿದೆ. ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಪ್ರಭು ಆಗಮಿಸುತ್ತಿದ್ದಾರೆ. ಪ್ರತಿಯೊಂದು ಬಲಿಪೂಜೆಯೂ ಕೂಡ ನಮ್ಮಲ್ಲಿ ಅದೇ ಆನಂದವನ್ನು, ಅದೇ ಸಂತೋಷವನ್ನು ಉಂಟು ಮಾಡಬೇಕು. ಯಾಕಂತ ಹೇಳಿದ್ರೆ, ನಾವು ಎದುರು ನೋಡುವ ಪ್ರಭು ಯೇಸು ಕ್ರಿಸ್ತರು ಪರಮ ಪ್ರಸಾದದ ರೂಪದಲ್ಲಿ ಆಗಮಿಸಿ ನಮ್ಮ ಹೃದಯದಲ್ಲಿ ನೆಲೆಸುತ್ತಾರೆ.
ಸಂತೋಷದಿಂದ, ಆನಂದದಿಂದ ನಾವು ಈ ಬಲಿಪೂಜೆಯನ್ನು ಅರ್ಪಿಸುವಾಗ ಇದಕ್ಕೆ ಎಂದೆಂದೂ ಕೂಡ ನಮ್ಮ ಜೀವನದಲ್ಲಿ ಅಡ್ಡಿಯಾಗಿರುವ ಪಾಪಗಳಿಗಾಗಿ ಈಗ ಕ್ಷಮೆಯನ್ನು ಯಾಚಿಸುತ್ತಾ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪುತ್ರರ ಜನನೋತ್ಸವವನ್ನು ನಿಷ್ಠೆಯಿಂದ ಎದುರು ನೋಡುತ್ತಿರುವ ನಿಮ್ಮ ಜನತೆಯನ್ನು ವೀಕ್ಷಿಸುತ್ತೀರಿ. ನಾವು ಇಂಥ ಮಹಾರಕ್ಷಣೆಯ ಆನಂದವನ್ನು ಸವಿಯುವಂತೆಯೂ ಅದನ್ನು ಆಡಂಬರದ ಆರಾಧನೆಯಿಂದಲೂ ಉಲ್ಲಾಸದ ಹರುಷದಿಂದಲೂ ನಿರಂತರವಾಗಿ ಆಚರಿಸುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ. ದೀನದಲಿತರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ. ನಾನು ಪಡೆಯುವೆ ಸರ್ವೇಶ್ವರನಲ್ಲಿ ಪರಮಾನಂದ, ಹಿರಿಹಿಗ್ಗುವುದು ನನ್ನ ದೇವರಲ್ಲಿ ನನ್ನ ಆತ್ಮ. ಮಧುವನಿಗನಿಗೆ ಬಾಸಿಂಗವನ್ನು ತೊಡಿಸುವಂತೆ, ವಧುವಿಗೆ ಆಭರಣಗಳಿಂದ ಅಲಂಕರಿಸುವಂತೆ, ಹೊದಿಸಿಹನಾತ ನನಗೆ ಮುಕ್ತಿ ಎಂಬ ವಸ್ತ್ರವನ್ನು, ತೊಡಿಸಿಹನು ನನಗೆ ನೀತಿ ಎಂಬ ನಿಲುವಂಗಿಯನು. ಭುವಿಯು ತನ್ನಿಂದ ಬೀಜವನ್ನು ಮೊಳೆಯಿಸುವಂತೆ, ತೋಟವು ತನ್ನಲು ಸಸಿಯನ್ನು ಬೆಳೆಸುವಂತೆ ಸ್ವಾಮಿ ಸರ್ವೇಶ್ವರ
ಸಮಸ್ತ ರಾಷ್ಟ್ರಗಳ ಮುಂದೆ ವೃದ್ಧಿಗೊಳಿಸುವನು ಸಧರ್ಮವನೇ, ಸ್ತುತಿ ಸ್ತೋತ್ರವನೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವರೆನ್ನನು ಇಂದಿನಿಂದ ಸರ್ವ ಜನಾಂಗ. ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ. ಏಕೆನೆ ಮಾಡಿಹ ನನಗೆ ಸರ್ವಶಕ್ತನು ಮಹತ್ಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದ ವೆರೆಗೆ. ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ. ತೃಪ್ತಿಪಡಿಸಿರುವ ನಾತ ಹಸಿದವರನ್ನು ಮೃಷ್ಟಾನ್ನದಿ, ಹೊರದೂಡಿರುವನು ಸಿರಿವಂತರನು ಬೆರಿಗೈಯಲಿ. ನೆರವಾದನು ತನ್ನ ದಾಸ ಇಸ್ರಾಯೇಲನಿಗೆ, ಪೂರ್ವಜರಿಗಿತ್ತ ವಾಗ್ದಾನದ ಮೇರೆಗೆ. ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ, ಹಿಗ್ಗುವುದು ನನ್ನ ದೇವರಲ್ಲಿ ನನ್ನಾತ್ಮ. ಸಂತ ಪೌಲನು ಥೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಅಧ್ಯಾಯ 5 ವಚನಗಳು 16ರಿಂದ 24ರವರೆಗೆ. ಸಹೋದರರೇ, ಸದಾ ಹರ್ಷಚಿತ್ತರಾಗಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಪ್ರವಾದನೆಗಳನ್ನು ಅಲ್ಲಗಳೆಯದಿರಿ, ಅವುಗಳೆಲ್ಲವನ್ನೆಲ್ಲ ಪರಿಶೋಧಿಸಿ ಒಳ್ಳೆಯದನ್ನು ಅಂಗೀಕರಿಸಿರಿ, ಕೆಟ್ಟದನ್ನೆಲ್ಲ ಬಿಟ್ಟುಬಿಡಿ. ಶಾಂತಿದಾಯಕ ದೇವರು ನಿಮ್ಮನ್ನು ಪೂರ್ಣವಾಗಿ ಪಾವನಗೊಳಿಸಲಿ. ನಮ್ಮ ಪ್ರಭು ಯೇಸು ಪುನರಾಗಮಿಸುವಾಗ ನಿಮ್ಮ ಆತ್ಮ, ಪ್ರಾಣ, ದೇಹ ಇವುಗಳು ದೋಷರಹಿತವಾಗಿಯೂ ಸ್ವಸ್ಥವಾಗಿಯೂ ಇರುವಂತೆ ನಿಮ್ಮನ್ನು ಕಾಪಾಡಲಿ.
ನಿಮ್ಮನ್ನು ಕರೆದ ದೇವರು ಇದನ್ನು ಈಡೇರಿಸುವರು, ಏಕೆಂದರೆ ದೇವರು ನಂಬಿಗಸ್ತರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, alleluia. 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 ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಪ್ರಭು ನಿಮ್ಮೊಡನಿದ್ದಾರೆ. ಅಲ್ಲೇಲೂಯಾ, Alleluia, ಅಲ್ಲೇಲೂಯಾ, Alleluia, ಅಲ್ಲೇಲೂಯಾ, Alleluia, Alleluia, Alleluia. alleluia. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮರೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ದೇವರು ಒಬ್ಬ ವ್ಯಕ್ತಿಯನ್ನ ಕಳುಹಿಸಿದರು. ಆತನ ಹೆಸರು ಯೋವಾನ್ನ. ಈತನು ಸಾಕ್ಷಿ ಕೊಡಲು ಬಂದನು. ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದನು. ಈತನೇ ಜ್ಯೋತಿಯಾಗಿರಲಿಲ್ಲ. ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು. ಜೆರುಸಲೇಮಿನ ಯಹೂದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯೋವಾನನ ಬಳಿಗೆ ಕಳುಹಿಸಿದರು. ಇವರು, ನೀನು ಯಾರು ಎಂದು ಪ್ರಶ್ನಿಸಿದರು. ಯೋವಾನನು ಅದಕ್ಕೆ ಉತ್ತರವಾಗಿ, ಅಭಿಷಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಏನನ್ನೂ ಮರೆಮಾಚಲಿಲ್ಲ. ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು, ಅಲ್ಲ ಎಂದನು. ನೀನು ಬರಬೇಕಾಗಿದ್ದ ಪ್ರವಾದಿ ಇರಬಹುದೇ ಎಂದು ಅವರು ಮತ್ತೆ ಕೇಳಲು, ಅದೂ ಅಲ್ಲ ಎಂದು ಮರುನುಡಿದನು. ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು. ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ. ನಿನ್ನನ್ನು ಕುರಿತು ನೀನು ಏನು ಹೇಳುತ್ತಿ ಎಂದು ಅವರು ಮತ್ತೊಮ್ಮೆ ಕೇಳಿದರು. ಅದಕ್ಕೆ ಯೋವಾನನು, ಪ್ರಭುವಿನ ಮಾರ್ಗವನ್ನು ನೇರಗೊಳಿಸರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಪ್ರವಾದಿ ಯೆಶಾಯನ ಮಾತುಗಳಲ್ಲಿ ಉತ್ತರ ಕೊಟ್ಟನು. ಆಗ ಫರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು, ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು. ಪ್ರತ್ಯುತ್ತರವಾಗಿ ಯೋವಾನನು, ನಾನು ನಿಮಗೆ ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಿದ್ದೇನೆ. ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ. ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ. ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು. ಯೋವಾನನು ಸ್ನಾನದೀಕ್ಷೆ ಕೊಡುತ್ತಿದ್ದ ಜೋರ್ಡಾನ್ ನದಿಯ ಆಚೆ ದಡದಲ್ಲಿದ್ದ ಬೆತನಿಯ ಎಂಬಲ್ಲಿ ಇದೆಲ್ಲವೂ ನಡೆಯಿತು. ಪ್ರಭುವಿನ ಶುಭ ಸಂದೇಶ.
ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯ 18ನೆಯ ವಚನದಲ್ಲಿ ಒಂದು ಮಾತು ಕಾಣಿಸಿಕೊಳ್ಳುತ್ತದೆ. ಪೇತ್ರ, ನೀನು ಬಂಡೆ, ನಿನ್ನ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಶಕ್ತಿಯು ಕೂಡ ಇದನ್ನು ಜಯಿಸಲಾರದು. ಪ್ರಭು ಯೇಸು ಕ್ರಿಸ್ತರು ನುಡಿದಿರುವಂತಹ ಮಾತು, ಕಥೋಲಿಕ ಧರ್ಮಸಭೆ ಹೇಗೆ ಪ್ರಭು ಯೇಸು ಕ್ರಿಸ್ತರಿಂದ ಆರಂಭವಾದಂತಹ ಧರ್ಮಸಭೆ ಎನ್ನುವುದನ್ನು ತಿಳಿಯಪಡಿಸುವಂತಹ ದೇವರ ವಾಕ್ಯ. ಈ ಕಥೋಲಿಕ ಧರ್ಮಸಭೆಯಲ್ಲಿ ವಿವಿಧ ರೀತಿಯ ಸಂಪ್ರದಾಯಗಳು ಇದ್ದಾವೆ. ವಿವಿಧ ಕಾಲಗಳನ್ನು ನಾವು ನೋಡ್ತೇವೆ. ಅದು ಆಗಮನ ಕಾಲವಿರಬಹುದು, ತಪಸ್ಸು ಕಾಲವಿರಬಹುದು, ಸಾಧಾರಣ ಕಾಲವಿರಬಹುದು, ಪಾಸ್ಕಾ ಕಾಲವಿರಬಹುದು, ಕ್ರಿಸ್ತ ಜಯಂತಿಯ ಕಾಲವಿರಬಹುದು. ಪ್ರತಿಯೊಂದು ಕಾಲವನ್ನು ವಿಂಗಡಿಸಿ ಅದರಲ್ಲಿರುವ ಒಂದು ವಿಶಿಷ್ಟತೆಯನ್ನು ಎತ್ತಿ ಹಿಡಿದು ಧರ್ಮಸಭೆ ನಮಗೆ ನಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಮಾಡಿ ಕೊಡುತ್ತದೆ. ಆಗಮನ ಕಾಲದಲ್ಲಿ ನಾವು ನೋಡುತ್ತೇವೆ, ಪ್ರಭು ಯೇಸುವಿನ ಆಗಮನಕ್ಕಾಗಿ, ಅಂದರೆ 2000 ವರ್ಷಗಳ ಹಿಂದೆ ಜನಿಸಿದ ಪ್ರಭು ಯೇಸು ಕ್ರಿಸ್ತರ ಸ್ಮರಣೆಯನ್ನು ಮಾಡಿ ಅವರು ಮತ್ತೆ ಹಿಂತಿರುಗಿ ಬರುತ್ತಾರೆ ಅಂತೇಳಿ ವಿ ಕಮಮರೇಟ್ ಆ್ಯಂಡ್ ಆಲ್ಸೋ ಬಿಲೀವ್ ದಟ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಇಂತಹ ಸಂದರ್ಭದಲ್ಲಿ ಧರ್ಮಸಭೆ ಈ ದಿನ, ಈ ಭಾನುವಾರವನ್ನು ಗೌದಾತೆ ಸಂಡೇ ಎಂದು ಕರೆಯುತ್ತದೆ. ಇದೇ ರೀತಿಯಲ್ಲಿ ತಪಸ್ಸು ಕಾಲದಲ್ಲಿ ಒಂದು ಭಾನುವಾರವಿದೆ, ಅದಕ್ಕೆ ಲೆತಾರೆ ಸಂಡೇ ಎಂದು ಕರೆಯುತ್ತಾರೆ. ಗೌದಾತೆ ಎನ್ನುವಂತಹ ಲತೀನ ಪದದ ಅರ್ಥ ಹರ್ಷಿಸು ಅಥವಾ ಆನಂದಿಸು ಅಂಥೇಳಿ. ಈ ಒಂದು ಬಲಿಪೂಜೆಯ ಆರಂಭದಲ್ಲಿ, ಪ್ರತಿಯೊಂದು ಬಲಿಪೂಜೆಯ ಆರಂಭದಲ್ಲಿ ಪ್ರವೇಶ ಶ್ಲೋಕವಿರುತ್ತದೆ. ಎಲ್ಲೆಲ್ಲಿ ನಾವು ಪ್ರವೇಶ ಗೀತೆಯನ್ನು ಹಾಡುವುದಿಲ್ಲವೋ ಅಲ್ಲಿ ಪ್ರವೇಶ ಶ್ಲೋಕವನ್ನು ಹೇಳುತ್ತೇವೆ. ಈ ಪ್ರವೇಶ ಶ್ಲೋಕ ಸಂತ ಪೌಲರು ಫಿಲಿಪಿಯರಿಗೆ ಬರೆದಂಥ ಪತ್ರ 4ನೇ ಅಧ್ಯಾಯ 4ನೇ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಇದರಲ್ಲಿ ಬರುವಂತಹ ಇದೇ ಮಾತುಗಳು, ಗೌದಾತೆ ಎತ್ ಎಕ್ಸುಲ್ತಾತೆ, ಹರ್ಷಿಸಿ ಮತ್ತು ಆನಂದಿಸಿರಿ, ಸಂತೋಷ ಪಡಿ. ಯಾತಕ್ಕಾಗಿ ನಾವು ಸಂತೋಷ ಪಡಬೇಕು ಅಂತ ಹೇಳಿದರೆ, ಪ್ರಭು ಯೇಸು ಕ್ರಿಸ್ತರು ಆಗಮಿಸುವಂತಹ ದಿನ ಬಹಳ ಹತ್ತಿರವಾಗ್ತಾ ಇದೆ. ಡಿಸೆಂಬರ್ 25ಕ್ಕೆ ನಾವು ಬಹಳ ಹತ್ತಿರವಾಗ್ತಾ ಇದ್ದೇವೆ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, 2 ಬಾರಿ ಮಾತ್ರ ಈ ಆರಾಧನಾ ವಿಧಿ ವರ್ಷದಲ್ಲಿ 2 ಭಾನುವಾರಗಳು ಮಾತ್ರ ಯಾಜಕರು ಒಂದು ರೀತಿಯಲ್ಲಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸ್ತಾರೆ. ಹಾಗೂ ಹಚ್ಚುವಂತಹ ಮೊಂಬತ್ತಿ ಏನಿದೆ, ಸಾಮಾನ್ಯವಾಗಿ ಪ್ರತಿ ಭಾನುವಾರ ನಾವು ನೇರಳೆ ಬಣ್ಣದ ಮೊಂಬತ್ತಿಯನ್ನು ಹಚ್ಚಿದರೆ, ಇವತ್ತಿನ ದಿನ ನಾವು ಈ ಗುಲಾಬಿ ಬಣ್ಣದ ಮೊಂಬತ್ತಿಯನ್ನು ಹಚ್ಚುತ್ತಾ ಇದ್ದೇವೆ. ಈ ಗುಲಾಬಿ ಬಣ್ಣದ ಮೊಂಬತ್ತಿಯನ್ನು ಹಚ್ಚುವುದ ಕಾರಣ ಏನು ಅಂತ ಹೇಳಿದ್ರೆ, ಅದು ಸಂತೋಷದ ಸಂಕೇತವಾಗಿದೆ. ನಮಗೆ ಗೊತ್ತಿದೆ ಗುಲಾಬಿಯನ್ನು ಯಾವಾಗ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ತಾರೆ ಅಂತೇಳಿ. ಎಲ್ಲಿ ಪ್ರೀತಿ, ಎಲ್ಲಿ ಸಂತೋಷ ಇದೆಯೋ ಅಲ್ಲಿ ಈ ಒಂದು ಬಣ್ಣ ಮಿನುಗುತ್ತಾ ಇರುತ್ತದೆ. ಎಲ್ಲರೂ ಕೂಡ ಈ ಬಣ್ಣವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟಪಡುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಗೌದಾತೆ ಸಂಡೆ, ಈ ಭಾನುವಾರ ನಾವು ನಿಜಕ್ಕೂ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸ್ತಾರೆ. ಅದಕ್ಕೆ ಸಮಯ ಹತ್ತಿರವಾಗ್ತಾ ಇದೆ. ಅದಕ್ಕಾಗಿ ನಾವು ತಯಾರಿಯನ್ನು ಮಾಡಬೇಕು ಎನ್ನುವ ಸಂದೇಶವನ್ನು ನೀಡುತ್ತಾ ಬಂದಿದೆ.
ಯಾವ ರೀತಿಯಲ್ಲಿ ನಮಗೆ ಹರ್ಷ ಮೂಡುತ್ತದೆ, ನಮ್ಮಲ್ಲಿ ಸಂತೋಷ ಮೂಡುತ್ತದೆ ಅಂತ ಹೇಳಿದರೆ, ಇವತ್ತಿನ ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನುಡಿದಿರುವ ಮಾತುಗಳ ಸಾಲುಗಳನ್ನು ಓದಿದಾಗ ಅದನ್ನು ಸಂತ ಲೂಕರ ಶುಭ ಸಂದೇಶದಲ್ಲೂ ಕೂಡ ನಾವು ಆಲಿಸ್ತೇವೆ. ಆರಂಭದಲ್ಲೇ ಕೇಳ್ತೇವೆ, ಏನದು? ಯಾತಕ್ಕಾಗಿ ದೇವರು ಪ್ರಭು ಯೇಸು ಕ್ರಿಸ್ತರನ್ನು ಆರಿಸಿಕೊಂಡರು, ಅವರು ಬಂದಿದ್ದರಿಂದ ಏನಾಯಿತು ಅಂತ ಹೇಳಿದರೆ, ದೀನದಲಿತರಿಗೆ ಶುಭ ಸಂದೇಶವನ್ನು ನೀಡಲು, ಅನಾರೋಗ್ಯದಲ್ಲಿ ಇರುವಂಥವರಿಗೆ ಆರೋಗ್ಯ ಅಂತ ಹೇಳಿದರೆ, ಕಣ್ಣಿಲ್ಲದವರು ಕಣ್ಣನ್ನು ಪಡೆದುಕೊಳ್ಳುವಂತೆ, ನಡೆಯಲಾಗದಿರುವವರು ನಡೆಯುವಂತೆ ಅದ್ಭುತಗಳನ್ನು ಮಾಡಲು, ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ ಅವರಲ್ಲಿ ಅರ್ಥಾತ್ ಆನಂದವನ್ನು ಮೂಡಿಸಲು ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಆಗಮಿಸಿದರು ಅಂತ ಹೇಳಿ, ದೇವರು ಮುಯ್ಯನ್ನು ತೀರಿಸಿಕೊಳ್ಳುವ ದಿನ ಬರ್ತದೆ ಅಂತ ಹೇಳಿ. ಮುಯ್ಯನ್ನು ತೀರಿಸಿಕೊಳ್ಳೋದು ಅಂತ ಹೇಳಿದರೆ ನಾವು ಅನೇಕ ಬಾರಿ ನಮ್ಮ ಮೇಲೆ ಸೇಡನ್ನು ತೀರಿಸುವುದು ಅಂತ ತಿಳ್ಕೊಳ್ತೇವೆ. ಅಲ್ಲ, ನಮ್ಮಲ್ಲಿ ತನ್ನ ಪ್ರಭಾವವನ್ನು ಬೀರಿ ನಾವು ಮನಪರಿವರ್ತನೆಯನ್ನು ಹೊಂದುವಂತೆ ಮಾಡುವುದೇ ಆ ದೇವರ ಕರ್ತವ್ಯವಾಗಿದೆ, ನಮ್ಮ ದೇವರ ಕರ್ತವ್ಯವಾಗಿದೆ. ಇನ್ನು ಇವತ್ತಿನ ಎರಡನೆಯ ವಾಚನದಲ್ಲಿ ಈ ಗೌದಾತೆ ಎನ್ನುವಂಥ ಪದದ ಉಪಯೋಗವಾಗ್ತದೆ. ಸಂತ ಪೌಲರು ಫಿಲಿಪ್ಪಿಯರಿಗೆ ಬರುತ್ತಾ ದೇವರು ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾರೆ, ಪ್ರಭು ಯೇಸು ಕ್ರಿಸ್ತರು ಆಗಮಿಸ್ತಾ ಇದ್ದಾರೆ, ಅದಕ್ಕಾಗಿ ನಾವೆಲ್ಲರೂ ಕೂಡ ಆನಂದ ಪಡಬೇಕು, ಹರ್ಷಿಸಬೇಕು, ಸಂತೋಷವಾಗಿ ಇರಬೇಕು, ನಗು ಮುಖದಿಂದ ಪ್ರಭುವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಲು ಪ್ರಯತ್ನಿಸೋಣ ಅಂತ ಹೇಳಿ. ಇನ್ನು ಒಂದು ಉದಾಹರಣೆಯನ್ನು ಮತ್ತೊಮ್ಮೆ ಧರ್ಮಸಭೆ ನಮಗೆ ಇವತ್ತಿನ ಶುಭ ಸಂದೇಶದಲ್ಲಿ ನೀಡ್ತಾ ಇದೆ. ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಯಾವ ರೀತಿಯ ತಯಾರಿಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ, ಸ್ನಾನಿಕ ಯೋವಾನನ ರೀತಿಯಲ್ಲಿ, ಸ್ನಾನಿಕ ಯೋವಾನನ ಬಳಿಯಲ್ಲಿ ಬಂದು ಕೆಲವರು ಪ್ರಶ್ನೆಯನ್ನು ಮಾಡಿ ಕೇಳ್ತಾರೆ, ನೀವು ಯಾರು ಅಂತ ಹೇಳಿ, ಹೂ ಆರ್ ಯು? ಹಾಗೆ ಕೇಳಿದಾಗ ಸ್ನಾನಿಕ ಯೋವಾನ, ನಾನು ಅಭಿಷಕ್ತನಾದಂತಹ ವ್ಯಕ್ತಿಯಲ್ಲ. ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು, ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಈ ಮಾತನ್ನು, ಈ ಪ್ರಶ್ನೆಯನ್ನು ಕೇಳ್ತಾರೆ. ಸಿಸರಿಯ ಫಿಲಿಪ್ಪಿಯ ಬಳಿಯಲ್ಲಿ ಯೇಸು ಕ್ರಿಸ್ತರ ಕೇಳ್ತಾರೆ ತಮ್ಮ ಶಿಷ್ಯರ ಬಳಿಯಲ್ಲಿ, ನಾನು ಯಾರು ಅಂತೇಳಿ. ಇಲ್ಲಿ ನೀನು ಯಾರು ಅಂತ ಕೇಳಿದಾಗ, ನಾನು ಅಭಿಷಕ್ತನಾದ ಲೋಕೋದ್ಧಾರಕ ಅಲ್ಲ. ಅಲ್ಲಿ ಪೇತ್ರ ಹೇಳ್ತಾರೆ, ಅಭಿಷಕ್ತರಾದ ಲೋಕೋದ್ಧಾರಕ ನೀವು ಅಂತ ಹೇಳಿ. ನೀವು ಆದರೆ ಜನರು ಹೇಳುವಂಥ ಮಾತುಗಳು ಏನು ಅಂತೇಳಿ ಮತ್ತೆ ಅದೇ ಪ್ರಶ್ನೆ ಇವತ್ತಿನ ಶುಭ ಸಂದೇಶ, ನೀನು ಎಲಿಯನೋ? ಅಲ್ಲ. ನೀನು ಪ್ರವಾದಿಗಳಲ್ಲಿ ಒಬ್ಬನೋ? ಅಲ್ಲ. ಎಂಥ ಒಂದು ಮಾತು ನೋಡಿ. ಕೊನೆಗೆ ಸ್ನಾನಿಕ ಯೋವಾನ ಹೇಳ್ತಾರೆ, ನನ್ನ ಬಳಿಕ ಬರುವಂಥವನು, ಅಂದರೆ ನಿಮ್ಮ ಮಧ್ಯೆ ಈಗ ಇದ್ದಾರೆ ಅವರು ನನಗಿಂತಲೂ ಶ್ರೇಷ್ಠರು, ಅವರ ಪಾದರಕ್ಷೆಯನ್ನು ಬಿಚ್ಚುವುದಕ್ಕೂ ಕೂಡ ನಾನು ಯೋಗ್ಯನಲ್ಲ ಅಂತ ಹೇಳಿ. ಎಂತಹ ನಮ್ರತೆಯ ಪಾಠವನ್ನು ಸ್ನಾನಿಕ ಯೋವಾನ ನಮಗೆ ಈ ದಿನ ಹೇಳಿಕೊಡ್ತಾ ಇದ್ದಾರೆ. ನಾವು ಸಂತೋಷವಾಗಿರಬೇಕಾದ್ರೆ, ನಾವು ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕಾದ್ರೆ, ನಿಜವಾದ ಆನಂದ ನಮ್ಮ ಕುಟುಂಬಗಳಲ್ಲಿ ಮೂಡಬೇಕಾದರೆ ನಾವು ಏನನ್ನು ಕಲಿತುಕೊಳ್ಳಬೇಕು ಅಂದರೆ ವಿನಮ್ರತೆಯ ಪಾಠವನ್ನು ಕಲಿತುಕೊಳ್ಳಬೇಕು. ವೇರ್ ದೆರ್ ಈಸ್ ಹ್ಯುಮಿಲಿಟಿ ಶ್ಯೂರ್ಲಿ ದೆರ್ ವಿಲ್ ಬಿ ಟ್ರೂ ಲವ್. ಯಾವ ವ್ಯಕ್ತಿ ತಗ್ಗಿ ಬಗ್ಗಿ ಜೀವಿಸಲು ಕಲಿತುಕೊಳ್ಳುತ್ತಾನೋ ಆತ ಖಂಡಿತವಾಗಿಯೂ ಮೇಲ್ಪದರಕ್ಕೆ ಏರಿಸಲ್ಪಡುತ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಗೌದಾತೆ ಸಂಧೆ ಅಥವಾ ಹರ್ಷಿಸುವ ಭಾನುವಾರವನ್ನು ನಾವಿಂದು ಆಚರಿಸ್ತಾ ಇರಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರ ಆಗಮನಕ್ಕೆ ನಾವು ಬಹಳ ಹತ್ತಿರವಾಗ್ತಾ ಇದ್ದೇವೆ. ನಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲೂ ನೆಲೆಸುವಂತೆ ಆಗಲಿ. ಆ ಸಂತೋಷ ಇಂದಿಗೆ ಮಾತ್ರವಲ್ಲ, ಎಂದೆಂದಿಗೂ ನಮ್ಮಲ್ಲಿ ನೆಲೆಗೊಳ್ಳಲಿ. ಯಾಕಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಬಂದದ್ದೇ ಅದಕ್ಕಾಗಿ. ಅವರು ಇಲ್ಲಿ ಬಂದದ್ದು ನ್ಯಾಯವನ್ನು ತೀರಿಸಲು, ನಮ್ಮನ್ನು ಹೊಡೆದು ಹಾಕಲು, ನಮಗೆ ಅನ್ಯಾಯ ವಂಚನೆಯನ್ನು ಮಾಡಲು ಅಲ್ಲ, ಬದಲಾಗಿ ನಮ್ಮನ್ನು ಪ್ರೀತಿಸಲು, ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸಲು, ಅದೇ ರೀತಿಯಲ್ಲಿ
ನಮ್ಮ ಹೃದಯದಲ್ಲಿ ಸಂತೋಷವನ್ನು ಮೂಡಿಸಲು ಅವರು ಆಗಮನಿಸಿದರು. ಆ ಸಂತೋಷ ನಿಮ್ಮಲ್ಲೂ ನನ್ನಲ್ಲೂ ನೆಲೆಗೊಳ್ಳುವಂತೆ ಆಗಲಿ. ಹರ್ಷಿಸೋಣ, ಆನಂದಿಸೋಣ. ನಿಜಕ್ಕೂ ನಮ್ಮನ್ನು ಕರೆದಿರುವಂತಹ ಪ್ರಭು ಯೇಸು ಕ್ರಿಸ್ತರು ಈ ಸಂತೋಷವನ್ನು ಇಮ್ಯಾನುವೆಲ್ ಆಗಿ ಡಿಸೆಂಬರ್ 25ನೇ ತಾರೀಕು ನೀಡುತ್ತಾರೆ. ಆ ಸಂತೋಷ ನಿಮ್ಮಲ್ಲಿ ನೆಲೆಗೊಳ್ಳಲಿ. ಆ ಆನಂದ ಮತ್ತು ಹರ್ಷ ನನ್ನ ಹೃದಯದಲ್ಲೂ ನೆಲೆಸಲಿ. ಈ ಒಂದು ಸಂತೋಷ ಹರ್ಷಿಸುವ ಮಹೋತ್ಸವಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ನಿಜವಾದಂತಹ ಆತ್ಮದಿಂದ ಹೃದಯದಿಂದ ಕೆಲಸವನ್ನು ಮಾಡಲು ಕಲಿತುಕೊಳ್ಳೋಣ. ಮನಪರಿವರ್ತನೆಯನ್ನು ಹೊಂದೋಣ. ಪ್ರಭು ಯೇಸು ಕ್ರಿಸ್ತರಿಗೆ ಹತ್ತಿರವಾಗೋಣ. ಸಂತೋಷದಿಂದ ಜೀವಿಸಲು ಕಲಿತುಕೊಳ್ಳೋಣ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಆಗಮನಕ್ಕಾಗಿ ಕಾತುರದಿಂದ ನಿರೀಕ್ಷಿಸುತ್ತಿದ್ದೇವೆ. ನವೀಕೃತ ಭಕ್ತಿಯಿಂದ ಅವರ ದಯೆಯನ್ನು ಯಾಚಿಸೋಣ. ಬಡವರಿಗೆ ಶುಭ ಸಂದೇಶವನ್ನು ಸಾರಲು, ಮನನೊಂದವರಿಗೆ ಸಾಂತ್ವನವನ್ನು ನೀಡಲು ಭೂಮಿಗೆ ಬಂದ ಪ್ರಭು ನಮ್ಮ ಈ ಪ್ರಸ್ತುತ ಕಾಲದಲ್ಲೂ ಅಗತ್ಯದಲ್ಲಿರುವ ಎಲ್ಲರಿಗೂ ರಕ್ಷಣೆಯನ್ನು ತರಲಿ ಎಂದು ಹರಸೋಣ. ನಿಮ್ಮ ಉತ್ತರ, ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರು ನಮ್ಮ ವಿಶ್ವಗುರುವನ್ನು, ನಮ್ಮ ಧರ್ಮಾಧ್ಯಕ್ಷರನ್ನು ಮತ್ತು ಧರ್ಮಾಧ್ಯಕ್ಷ ವರ್ಗದ ಎಲ್ಲರನ್ನು ಆಧ್ಯಾತ್ಮಿಕ ಕೊಡುಗೆಗಳಿಂದಲೂ ಕೃಪಾವರಗಳಿಂದಲೂ ತುಂಬುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಮ್ಮ ಚಿತ್ತದ ಪ್ರಕಾರ ಸರ್ವರ ಒಳಿತನ್ನು ಉತ್ತೇಜಿಸುವಂತೆ ಕ್ರಿಸ್ತರು ನಮ್ಮ ನಾಳುವವರಿಗೆ ಮಾರ್ಗದರ್ಶನ ನೀಡಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರು ರೋಗವನ್ನು ನಿವಾರಿಸಲಿ, ಹಸಿವನ್ನು ನೀಗಲಿ, ಎಲ್ಲ ಸಂಕಟಗಳನ್ನು ನಮ್ಮಿಂದ ದೂರವಿರಿಸಲಿ ಎಂದು ಪ್ರಾರ್ಥಿಸುವಾಗ ಕೋವಿಡ್-19 ಈ ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆಯನ್ನು ಸೇರಿರುವಂಥವರು, ಇದರಿಂದ ತೊಂದರೆಗೆ ಒಳಗಾಗಿರುವಂಥ ಎಲ್ಲ ಕುಟುಂಬಗಳಿಗಾಗಿ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರು ಪುನಃ ಆಗಮಿಸುವಾಗ ನಾವು ಎಚ್ಚರವಾಗಿರುವುದನ್ನು ಕಾಣಲಿ ಎಂದು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಕರಗಳನ್ನು ಜೋಡಿಸಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು, ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಮೌನವಾಗಿ ಬೇಡಿಕೊಳ್ಳೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಸರ್ವರಿಗೂ ರಕ್ಷಣೆಯನ್ನು ತರುವವರು ಹಾಗೂ ಯಾರೊಬ್ಬರನ್ನು ನಾಶವಾಗದಂತೆ ಇಚ್ಛಿಸುವವರು ನೀವು. ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಆಲಿಸಿ ಈಡೇರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿ ಅರ್ಪಣೆ ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಆರಾಧನಾ ಬಲಿ ನಿಮಗೆ ನಿರಂತರವು ಸಮರ್ಪಿತವಾಗಲಿ. ಹೀಗೆ ಈ ಪವಿತ್ರ ರಹಸ್ಯದಲ್ಲಿ ಪ್ರಾರಂಭವಾದ ನಿಮ್ಮ ರಕ್ಷಣಾ ಕಾರ್ಯವು ನಮ್ಮಲ್ಲಿ ಸಂಪೂರ್ಣವಾಗಿ ಫಲಪ್ರದವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಏತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು, ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಜನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಅವರು ಮರಳಿ ಬರುವಾಗ ಅಂತಿಮವಾಗಿ ಎಲ್ಲವೂ ಪ್ರಕಟಿತವಾದಾಗ ಈಗ ನಾವು ನಿರೀಕ್ಷಿಸಲು ಧೈರ್ಯಗೊಳ್ಳುವ ನಿಮ್ಮ ಮಹಾ ವಾಗ್ದಾನವನ್ನು ಬಾಧ್ಯವನ್ನಾಗಿ ಪಡೆಯುವಂತಾಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ.
ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯಲ್ಲಿ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವಂಥ ಶುಭ ಸಮಯ. ಅನೇಕರು ನಿಮ್ಮ ಮನೆಗಳಲ್ಲಿಯೇ ಇದ್ದು ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೀರಾ, ಇದರಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿ ಇರುವಂಥವರು ಹಾಗೂ ಕೋವಿಡ್-19 ಈ ಒಂದು ಕಾನೂನು ಜಾರಿಯಲ್ಲಿ ಇರಬೇಕಾದರೆ, ಈ ಕಾಯಿಲೆಯ ಪ್ರಕಾರ ಇರುವಂಥ ಕಾನೂನಿನ ಪ್ರಕಾರ ಮನೆಗಳಲ್ಲಿ ಇದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸಲು ವಿಶ್ವಗುರು ಫ್ರಾನ್ಸಿಸ್ ರವರು ಅನುಮತಿಯನ್ನು ನೀಡಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಹೃದಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೆಲೆಸ್ತಾ ಇದ್ದಾರೆ ಅಂತ ಹೇಳಿ ನಂಬಿಕೆಯಿಂದ ಪ್ರಾರ್ಥಿಸಿ ಅವರನ್ನು ಸ್ವಾಗತಿಸೋಣ, ಅವರಿಗೆ ನಾವು ವಂದನೆಯನ್ನು ಸಮರ್ಪಿಸೋಣ. Now it is the time to receive the spiritual communion.
ತೋರಿಸಬಾ ಬಾ ಪ್ರಭುವೇ ಬೆಳಕಾಗಿ ಬಾಂಧವ್ಯ ಬೆಸೆದು ಸಂವೇದಿಸು ಸ್ನೇಹದಿ ಸೆಳೆದು ನೀ ಪೋಷಿಸು ಪ್ರಾರ್ಥಿಸೋಣ. ಪ್ರಭು ಈ ದೈವಿಕ ಪೋಷಣೆಯು ನಮ್ಮ ದೋಷಗಳಿಂದ ನಮ್ಮನ್ನು ಶುದ್ಧಗೊಳಿಸಿ ಬರಲಿರುವ ಹಬ್ಬಗಳಿಗೆ ನಮ್ಮನ್ನು ಸಿದ್ಧಗೊಳಿಸಲೆಂದು ನಿಮ್ಮ ಕರುಣೆಯನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರವು ಭಕ್ತಾದಿಗಳ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿದೆ. ಅಷ್ಟು ಮಾತ್ರವಲ್ಲ, ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ದೇವಾಲಯ ಭಕ್ತಾದಿಗಳ ದರ್ಶನಕ್ಕಾಗಿ ತೆರೆದಿರುತ್ತದೆ. ಅದೇ ರೀತಿಯಲ್ಲಿ ಪ್ರತಿದಿನ ಈ ಒಂದು ಆಲಯದಲ್ಲಿ ನಾವು ಬಲಿಪೂಜೆಯನ್ನು ಅರ್ಪಿಸ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ವಿಶೇಷವಾಗಿ ಯಾತ್ರಿಕರಿಗಾಗಿ ಬಲಿಪೂಜೆಯನ್ನು ಸಮರ್ಪಿಸುತ್ತಾ ಬಂದಿದ್ದೇವೆ. ಅದನ್ನು ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಒಂದು ಬಲಿಪೂಜೆ ಇರುತ್ತದೆ ಯಥಾ ಪ್ರಕಾರ. ಅದೇ ರೀತಿಯಲ್ಲಿ ಮಧ್ಯಾಹ್ನ 12ಕ್ಕೊಂದು ಬಲಿಪೂಜೆ, ಶನಿವಾರದ ದಿನ ಮಧ್ಯಾಹ್ನ 12 ಗಂಟೆಗೆ ಹಾಗೂ ಸಾಯಂಕಾಲ 5:30 ಗಂಟೆಗೆ ಹರಿಹರದ ಆರೋಗ್ಯ ಮಾತೆಯ ಒಂದು ನವೇನ ಪ್ರಾರ್ಥನೆ, ಆಕೆ ಗೌರವಾರ್ಥವಾಗಿ ಬಲಿಪೂಜೆಯನ್ನು ನಾವು ಸಮರ್ಪಿಸುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಭಾನುವಾರದ ದಿನ ಬೆಳಗ್ಗೆ 8 ಗಂಟೆಗೆ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಬಲಿಪೂಜೆಗಳು ಅರ್ಪಿಸಲ್ಪಡುತ್ತವೆ. ಕ್ರಿಸ್ತ ಜಯಂತಿಗೆ ನಾವು ತಯಾರಿಯನ್ನು ಮಾಡುತ್ತಾ ಇರಬೇಕಾದರೆ ಈ ಒಂದು ಬಸಲಿಕಾ ಪುಣ್ಯಕ್ಷೇತ್ರವನ್ನು ಸಂಧಿಸಲು ನಿಮಗೆ ಅವಕಾಶವಿರುತ್ತದೆ. ಹಾಗೂ ಬರುವಂಥ ಯಾತ್ರಾರ್ಥಿಗಳಿಗೆ ಇಲ್ಲಿ ಉಳಿದುಕೊಳ್ಳಲು ಕೂಡ ನಾವು ಕೋಣೆಗಳನ್ನು ಇಟ್ಟಿದ್ದೇವೆ. ಅದರ ಉಪಯೋಗವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ಹರಿಹರದ ಆರೋಗ್ಯ ಮಾತೆಯ ಅನುಗ್ರಹ ನಿಮ್ಮೆಲ್ಲರ ಹೃದಯವನ್ನು ತುಂಬುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇರುವಾಗ, ಡಿವೈನ್ ವರ್ಡ್ TV ಚಾನಲ್ನ ಮೂಲಕ, ಹರಿಹರ ಮಾತಾ ಯೂಟ್ಯೂಬ್ ಚಾನಲ್ನ ಮೂಲಕ ಇವತ್ತಿನ ಈ ಬಲಿಪೂಜೆಯಲ್ಲಿ ಭಾಗವಹಿಸ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಆ ತಾಯಿಯ ಬಿನ್ನಹದ ಸಹಾಯದಿಂದ ದಯಾಮಯ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸುವಂತೆ ಆಗಲಿ. ಈ ರೀತಿಯ ಭಕ್ತಿ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಹರಿಹರ ಮಾತಾ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಬಲಿಪೂಜೆ ನಿಮಗೆ ಮೂಡಿ ಬರಲು ತಮ್ಮ ಸಹಾಯ ಸಮಯವನ್ನು ನೀಡುತ್ತಾ ಇರುವಂತಹ ಈ ಒಂದು ಧರ್ಮ ಕೇಂದ್ರದ ಸದಸ್ಯರಿಗೆ ನಾನು ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಈಗ ನಾವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ
ಕೃತಜ್ಞತೆ ಸಲ್ಲಲಿ. ಬಾಳಿಗೆ ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ನಿನ್ನೊಂದಿಗೆ ಜೀವಿಸುವ ಭರವಸೆಯಿಂದ ಬಂದಿಹೆವು ನೀ ನೆಲೆಸಿದ ಪುಣ್ಯ ಕ್ಷೇತ್ರಕ್ಕೆ. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ, ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ